ಬಂಟ್ವಾಳ ತಾಲೂಕಿನ ಕಕ್ಕೆಪದವು ಸಮೀಪದ ಮೈರಾ ನಿವಾಸಿ ಹತ್ಯೆಗೀಡಾದ ಯುವತಿ ಲಾವಣ್ಯ ಅವರ ನಿವಾಸಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು, ಮೂಡಬಿದ್ರೆ ಶಾಸಕ ಉಮಾನಾಥ ಕೋಟ್ಯನ್, ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಹಾಗೂ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಮೃತಳ ಪೋಷಕರು ಹಾಗೂ ಕುಟುಂಬದವರನ್ನ ಭೇಟಿಯಾಗಿ ಅವರ ದುಃಖದಲ್ಲಿ ಭಾಗಿಯಾದ ಜನಪ್ರತಿನಿಧಿಗಳು ಲಾವಣ್ಯ ಅವರ ಹತ್ಯೆ ಅತ್ಯಂತ ನೋವು ಮತ್ತು ಆಘಾತಕಾರಿ ಘಟನೆ ಎಂದು ಖಂಡಿಸಿದರು. ಪ್ರಕರಣದ ಆರೋಪಿಗೆ ಕಾನೂನಿನಡಿ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ ಅವರು ಕುಟುಂಬಕ್ಕೆ ನ್ಯಾಯ ದೊರಕಿಸಲು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ ಜನಪ್ರತಿನಿಧಿಗಳು ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಸಹಕಾರ ಮತ್ತು ಪೊಲೀಸ್ ಇಲಾಖೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಆದರೆ ಇಂಥ ಘಟನೆಗಳು ಇನ್ನೂ ಮರುಕಳಿಸದಂತೆ ನಾವು ಜಾಗೃತಿ ವಹಿಸಬೇಕಂತ ಅವತ್ತೇ ನಾನು ಹಿರಿಯ ಅಧಿಕಾರಿಗಳ ಹತ್ರ ಮಾತನಾಡಿದ್ದೆ. ಇವತ್ತು ಪುನಃ ಊರಿನವರೆಲ್ಲ ಸೇರಿಕೊಂಡು ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿರ್ತಿದ್ದಾರೆ. ನಾವು ಎಲ್ಲ ಶಾಸಕರೆಲ್ಲ ಸೇರಿ ಪುನಃ ಹಿರಿಯ ಅಧಿಕಾರಿಗಳು ಭೇಟಿಯಾಗಿ ಹೆಚ್ಚಿನ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಭಾಳ ಶಿಕ್ಷೆಗಳು ಮಾಡಿದಾಗ ಮುಂದಿನ ಘಟನೆಗಳು ಆಗದಂತೆ ತಡಿಬಹುದು ಅಷ್ಟೇ ಮಾಡಲಿಕ್ಕೆ ಹತ್ಯೆಯನ್ನು ನಾವೆಲ್ಲ ಖಂಡಿಸ್ತೇವೆ. ಅನಿವಾರ್ಯ ಕಾರಣಕ್ಕೋಸ್ಕರ ಪ್ರವಾಸದಲ್ಲಿದ್ದರಿಂದ ಅವತ್ತು ಬರಲಿಕ್ಕಾಗಲಿಲ್ಲ. ಅದರ ದುಃಖ ತಪ್ಪ ಕುಟುಂಬದ ಜೊತೆ ನಾವೆಲ್ಲ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ಎಲ್ಲ ಪ್ರತಿನಿಧಿಗಳು ನಾವಿದ್ದೇವೆ ಅನ್ನುವಂಥದ್ದು. ಈ ಘಟನೆ ನಮ್ಮ ಜಿಲ್ಲೆಯಲ್ಲಿ ಅತೀವವಾಗಿರ್ತಕ್ಕಂಥ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಘಟನೆ ಆಗಿದೆ. ಉದ್ಯೋಗಕ್ಕೆ ಹೋಗಿ ಮನೆಗೆ ತೆರಳತಕ್ಕಂಥ ಒಬ್ಬಳು ಅಮಾಯಕಿಯನ್ನು ಪ್ರೇಮದ ಹೆಸರಿನಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದೊಂದು ಆಘಾತಕಾರಿ. ಆದರೆ ಯಾರು ಅಂಥ ಹತ್ಯೆಯನ್ನು ಮಾಡಿದ್ದಾನೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಬೇಡಿಕೆ ಅವ್ರ ಮನೆಯವ್ರದ್ದು ಇದೆ, ನಮ್ಮದು ಅದೇ ಇದೆ ಒತ್ತಾಯ. ಹಾಗಾಗಿ ನಾವೆಲ್ಲ ಸೇರಿ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಘಟನೆಯನ್ನು ಗಂಭೀರವಾಗಿ ತಗೋಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಗಟ್ಟಿಯಾಗಿ ಮಾಡಿ ಈ ಘಟನೆಯಲ್ಲಿ ಆರೋಪಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ, ಗಲ್ಲು ಶಿಕ್ಷೆ ಆಗೋ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳಾಗಬೇಕು ಅನ್ನತಕ್ಕಂಥ ಒತ್ತಾಸೆಯನ್ನು ನಾವು ವ್ಯಕ್ತಪಡಿಸ್ತೀವಿ. ಸ್ವಾವಲಂಬಿಯಾಗಿ ಬದುಕಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಅವಳು ಏನೋ ಉದ್ಯೋಗವನ್ನು ಹಾಕಿಕೊಂಡು ಹೋಗುವ ಸಂದರ್ಭದಲ್ಲಿ ಇಂಥ ಘಟನೆಗಳಾದರೆ ಮುಂದಿನ ಒಂದು ಮಹಿಳೆಯರಿಗಿರ್ಬೋದು, ಯುವತಿಯರಿಗೆ ಧೈರ್ಯ ಕೊಡುವಂಥದ್ದು ಅಥವಾ ಅವರ ಧೈರ್ಯದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದು ನಾವು ಇವತ್ತು ಮನೆಗಂಡು ಹೋಯಿತಾಗೆ. ಅದಕ್ಕೋಸ್ಕರ ನಾನು ಅಧಿಕಾರಿಗಳನ್ನು ಹೇಳ್ತೇನೆ, ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇವತ್ತು ಗುಟ್ಕಾ ಇರ್ಬೋದು, ಬೇರೆ ಬೇರೆ ದುಶ್ಚಟಗಳನ್ನು ಇವತ್ತು ಬ್ಯಾನ್ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೇನೆ. SP ಅವರು ಕೂಡ ಇದರ ಬಗ್ಗೆ ಇನ್ನು ಮುಂದೆ ಯಾವುದೇ ಹೆಣ್ಣುಮಗಳಿಗೆ ಇಂಥ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಬೇಕು. ಅವರ ಮನೆಯವರ ಆಗ್ರಹದಂತೆ ಅವನಿಗೆ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಆಗಬೇಕಂತ ಅವರ ಬೇಡಿಕೆ ಇದೆ. ಆ ಕಠಿಣ ಶಿಕ್ಷೆ ಕೂಡ ಆಗಬೇಕು.